ಟಿಪ್ಪು ಸಿದ್ಧಾಂತವನ್ನು ಒಪ್ಪದಾದ್ರೆ ಹಾಸನವನ್ನ ಕೈಮಾಬಾದ್ ಅಂತ ಕರೀಲಿಕ್ಕೆ ಟಿಪ್ಪು ಹೆಸರಿಟ್ಟಿದ್ರು. ಇಷ್ಟನಾ ಅಂತ ಕೇಳಿದ್ದಾರೆ. ಚಿಕ್ಕಮಗಳೂರ್ನ ಏನ್ ಮಾಡ್ಬೇಕಂತೆ, ಚಿಕ್ಕಮಗಳೂರ್ನ ಏನ್ ಮಾಡ್ಬೇಕು ಅಂತ ಹೇಳಬೇಕಲ್ಲ. ಹಾಸನ ಜಿಲ್ಲೆನ ಏನ್ ಮಾಡಬೇಕು ಅಂತ ಹೇಳಿ ಸಿ.ಟಿ. ರವಿ ಅಂತ ಲೂಟಿಕೋರರಿಂದ ನಾನು ಕಲಿಬೇಕಾಗಿಲ್ಲ. ಈ ಜಿಲ್ಲೆಯ ಜನ ಗೌರವಿಸ್ತಿದ್ದಾರೆ. ಈ ಜಿಲ್ಲೆಯ ಜನ ಇವತ್ತು ಬೆಂಬಲ ಕೊಡ್ತಕ್ಕಂಥದ್ದು, ಆಶೀರ್ವಾದ ಮಾಡ್ತಕ್ಕಂಥದ್ದು ಯಾವ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಕರೆ ಕೊಟ್ಟಿದ್ದಾರಲ್ಲ ಅಂಥ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಮಣೆ ಹಾಕೋದು. ಈ ಜಿಲ್ಲೆನಲ್ಲಿ ಟಿಪ್ಪು ಇತಿಹಾಸ ಆಗಲಿ ಇವ್ರ ಇತಿಹಾಸಗಳು ಯಾವುದೂ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟದ ಇತಿಹಾಸ ಹಾಸನ ಜಿಲ್ಲೆ. ಇವರಿಂದ ಮಾರ್ಪಾಟೆ ನಮಗೆ ಬೇಕಾಗಿಲ್ಲ. ಹಾಸನ ಜಿಲ್ಲೆ ಕ್ಷೇಮವಾಗಿದೆ. ಹಾಸನ ಜಿಲ್ಲೆಯ ಜನತೆ ಇವತ್ತು ನೆಮ್ಮದಿಯಿಂದಿದ್ದಾರೆ. ಇಂಥ ಸಿ.ಟಿ. ರವಿ ಅಂತ ವ್ಯಕ್ತಿಗಳು ಬಂದು ಹಾಸನ ಕಲುಷಿತ ಆಗೋದು ಬೇಡ ಅಂತಕ್ಕಂಥ ಹೇಳಿಕ್ಕೆ ಬಯಸ್ತೀನಿ.